ಮೊನ್ನೆಯ ಚುನಾವಣಾ ಫಲಿತಾಂಶದ ನಂತರ ಇಡೀ ಜಿಲ್ಲೆಯ ಭಾರಿ ಕಾರ್ಯಕರ್ತರಿಗೆ ಆ ಸಿದ್ಧಾಂತ ತತ್ವಗಳನ್ನು ಅಳವಡಿಸಿಕೊಂಡಿರ್ತ ನೈಜ ಹಿಂದುತ್ವವಾದಿಗಳಿಗೆ ಭಾರಿ ನೋವು ಬೇಸರ ತಂದಿದೆ. ಈ ಹಿನ್ನೆಲೆಯಲ್ಲಿ ಅವರ ಬೇಸರ, ನೋವು, ಆಕ್ರೋಶಗಳು ಮುಂದಿನ ಚುನಾವಣೆಯಲ್ಲಿಯೂ ನಾವು ಫಲಿತಾಂಶವನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ವಾಟ್ಸಪ್ ಗ್ರೂಪ್ಗಳನ್ನು ಮಾಡೋದ್ರ ಮುಖಾಂತರ ಇಡೀ ಜಿಲ್ಲೆಯಾದ್ಯಂತ ಸುಮಾರು 1.5 ಲಕ್ಷ ಜನರು ವಾಟ್ಸಪ್ ಗ್ರೂಪ್ಗಳಲ್ಲಿ ಇವತ್ತಿದ್ದಾರೆ. ಅದು ನಮ್ಮ ಕೈ ಮೀರಿ ಹೋಗಿದೆ. ಕಾರ್ಯಕರ್ತರ ಭಾವನೆಗಳು ಯಾವ ರೀತಿ ಇದೆ, ಅವರ ಭಾವನೆಗಳಿಗೆ ಪೂರಕವಾಗಿ ಸ್ಪಂದಿಸ್ತಾರಾ ಅನ್ನತಕ್ಕಂಥ ಯೋಚನೆ ಇವತ್ತು ಯಕ್ಷ ಪ್ರಶ್ನೆ ಇವತ್ತು ಇಡೀ ಜಿಲ್ಲೆಯ ಜನತೆಯ ಮುಂದಿದೆ. ಇವತ್ತು ಮೊನ್ನೆ ನಡೆದಿರ್ತಕ್ಕಂಥ ಇಡೀ ಜಿಲ್ಲೆಯಲ್ಲಿ ಸುಮಾರು 150ಕ್ಕಿಂತಲೂ ಮಿಕ್ಕಿ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಯಾರ ಹತ್ರ ಕೇಳಿ ಯಾವುದು ಮಾಡಿದ್ದಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ಮತ್ತೆ ನಾನು ಎಲ್ಲರಲ್ಲಿ ಕೂಡ ವಿನಂತಿ ಮಾಡಿಕೊಳ್ಳುವಂಥದ್ದು, ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ನಮ್ಮ ಹಿರಿಯರನ್ನು ಹೀಯಾಳಿಸ್ತಕ್ಕಂಥ, ಆ ಸಮಾಜಕ್ಕೆ ಕೆಲಸ ಮಾಡಿರ್ತಕ್ಕಂಥ ಸಂಘದ ಹಿರಿಯರನ್ನು, ಪಕ್ಷದ ಹಿರಿಯರನ್ನು, ಸಂಘಟನೆಯ ಪದಾಧಿಕಾರಿಗಳಿಗೆ ಅವಮಾನ ಮಾಡಬೇಡಿ, ಅವರನ್ನು ತೇಜೋವಧೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಡಿ. ನಿಮ್ಮ ಆಕ್ರೋಶಗಳು, ನೋವುಗಳು ಇವತ್ತು ಸಮಾಜದ ಮುಂದೆ ಇದೆ, ಅದು ಎಲ್ರಿಗೂ ಗೊತ್ತಿದೆ. ಆ ಮುಂದಿನ ದಿವಸಗಳಲ್ಲಿ ಇದೆಲ್ಲ ಸರಿಯಾಗ್ತದೆ ಅಂತಕ್ಕಂಥ ವಿಶ್ವಾಸದ ಜೊತೆಗೆ ಎಲ್ಲರೂ ಕೂಡ ಅತ್ಯಂತ ಸಂಯಮದಿಂದ ಇರಬೇಕು. ನಾವು ಕೂಡ ಕಾರ್ಯಕರ್ತರ ಭಾವನೆಗಳ ಜೊತೆಗೆ ನಿಲ್ಲತಕ್ಕಂಥ ಮತ್ತು ಅವರ ಜೊತೆಗೆ ನಿಲ್ಲತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ನಾನು ಮಾಧ್ಯಮದ ಮುಖಾಂತರ ಮಾಡ್ತಾ ಇದ್ದೇನೆ. ಯಾವುದೇ ರೀತಿಯ ಗೊಂದಲಗಳು ಬೇಡ. ಯಾರೋ ಕಾರ್ಯಕರ್ತರು ಆ ಸಾಮಾಜಿಕ ಜಾಲತಾಣದಲ್ಲಿ ಮಾಡಿದರೂ ಕೂಡ ಅದು ನಾವು ಮಾಡಿಸಿದ್ದು ಅನ್ನುವಂಥ ರೀತಿಯಲ್ಲಿ ಇವತ್ತು ಪ್ರಚಾರವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತೇನೆ. ನಾನು ಮತ್ತೆ ಆಣೆ ಪ್ರಮಾಣ ಮಾಡ್ತೇನೆ ಮಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ, ನಾನು ಯಾವತ್ತೂ ಕೂಡ ನೀವು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿ ಮಾಡಿ ನೀವು ಗ್ರೂಪ್ಗಳನ್ನು ಮಾಡಿ ಅಂತೇಳಿ ಯಾರ ಹತ್ರವೂ ಹೇಳಲಿಲ್ಲ. ಮುಂದಿನ ದಿವಸದಲ್ಲಿಯೂ ನಾನು ಅದನ್ನು ಹೇಳುವಂಥ ಪ್ರಯತ್ನವನ್ನು ಹಿಂದೆಯೂ ಮಾಡಲಿಲ್ಲ, ಮುಂದೆಯೂ ಮಾಡಲಿಲ್ಲ. ನಡುವೆ ದೊಡ್ಡದಾಗಿರತಕ್ಕಂಥ ಕಂದಕ ನಿರ್ಮಾಣ ಆಗಿದೆ ಅನ್ನುವಂಥ ರೀತಿಯಲ್ಲಿ ನಿನ್ನೆಯ ಆ ಹಲ್ಲೆಯ ಘಟನೆಯ ನಂತರ ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರ ಇಲಾಖೆಯವರು ಮುಂದಿನ ದಿವಸದಲ್ಲಿ ಇಂತಹ ಬೆಳವಣಿಗೆಗಳು ಏನಾದರೂ ಈ ರೀತಿಯ ಚಟುವಟಿಕೆಗಳು ಮುಂದಿನ ದಿವಸದಲ್ಲಿ ನಡೆದರೆ ಆಗತಕ್ಕಂಥ ಮುಂದಿನ ಎಲ್ಲ ಬೆಳವಣಿಗೆಗಳಿಗೂ ಕೂಡ ಇಲಾಖೆಗಳೇ ಕಾರಣ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕೂಡ ವಾಮಮಾರ್ಗದ ಮುಖಾಂತರ ನಮ್ಮನ್ನು ಸೋಲಿಸ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅನೇಕರು ಆ ಚುನಾವಣೆಯ ಸಂದರ್ಭದಲ್ಲಿ ದುಡಿದಿದ್ದಾರೆ. ಒಂದು ಕಡೆಯಲ್ಲಿ ತೇಜೋವಧೆ ಮಾಡತಕ್ಕಂಥ ಪ್ರಯತ್ನಗಳು, ಒಂದು ಕಡೆಯಲ್ಲಿ ಅಪಪ್ರಚಾರಗಳ ಮುಖಾಂತರ ಕಾರ್ಯಕರ್ತರನ್ನ ಮಾನಸಿಕತೆಯನ್ನು ಕುಗ್ಗಿಸ್ತಕ್ಕಂಥ ಪ್ರಯತ್ನಗಳು, ಒಂದು ಕಡೆಯಲ್ಲಿ ಯಾರು ಸಂಘದ ಪಕ್ಷದ ಹಿರಿಯರಿದ್ದಾರ ನಮ್ಮನ್ನು ಸಿದ್ಧಾಂತದ ಅಡಿಯಲ್ಲಿ ಸರಿದಾರಿಗೆ ಕೊಂಡೋಗಬೇಕಾಗಿರ್ತಕ್ಕಂಥ ನಾಯಕರೇ ಇಲ್ಲದ ಸಲ್ಲದ ಆರೋಪಗಳನ್ನು, ಸುಳ್ಳು ಹೇಳಿಕೆಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು, ಅವರ ಯಾರು ಮತದಾರರಿದ್ದಾರೆ ಅವರ ತಂದೆ ತಾಯಿಯ ಭಾವಚಿತ್ರವನ್ನು ಕೈಯಲ್ಲಿ ಹಿಡ್ಕೊಂಡು ಪಕ್ಷೇತರ ಅಭ್ಯರ್ಥಿಗೆ ಮತ ಹಾಕಿದರೆ ನಿಮ್ಮ ತಂದೆ ತಾಯಿ ಸಾಯ್ತಾರೆ ಅಂತಕ್ಕಂಥ ಯೋಚನೆಯ ನಡುವೆ ಅವರ ಮೇಲೆ ಆಣೆ ಪ್ರಮಾಣ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, ದೇವಸ್ಥಾನದಲ್ಲಿ ದೇವರ ಪಟವನ್ನು ಇಟ್ಟು ಆಣೆ ಮಾಡತಕ್ಕಂಥ ಪ್ರಯತ್ನಗಳು, ಇವೆಲ್ಲದೂ ಯಾರು ಯಾವುದನ್ನು ಮಾಡಬಾರ್ದು ಅವೆಲ್ಲವನ್ನು ಈ ಚುನಾವಣೆಯ ಸಂದರ್ಭದಲ್ಲಿ ಮಾಡುವುದರ ಜೊತೆಗೆ ಸಿದ್ಧಾಂತ, ತತ್ವ, ಆದರ್ಶ, ಯೋಚನೆಗಳು, ಸಂಘದ ಎಲ್ಲ ವಿಚಾರಗಳನ್ನು ಬದಿಗಿಟ್ಟುಕೊಂಡು ಸಂಘಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅವಮಾನವಾಗತಕ್ಕಂಥ ರೀತಿಯಲ್ಲಿ ಮತ್ತು ಭಾರತೀಯ ಜನತಾ ಪಕ್ಷದ ಹಿರಿಯರ ಭಾವನೆಗಳಿಗೆ ನೋವಾಗತಕ್ಕಂಥ ರೀತಿಯಲ್ಲಿ ನಡೆಸಿರುವಂಥದ್ದು ನಮಗೆಲ್ಲರಿಗೂ ಅತ್ಯಂತ ನೋವು ತಂದಿದೆ. ಕೊನೆಯ ಗಳಿಗೆಯಲ್ಲಿ ಯಾರು ನಮ್ಮ ವಿರೋಧಿಗಳು ಯಾರಿದ್ದಾರ ಅವರಿಗೆ ಕಾಂಗ್ರೆಸ್ಸಿಗೆ ನೀವು ಮತವನ್ನು ಹಾಕಿ ಅನ್ನುವಂಥ ರೀತಿಯಲ್ಲಿ ಪಕ್ಷೇತರ ಅಭ್ಯರ್ಥಿಯನ್ನು ಹಿಂದುತ್ವವನ್ನು ಸೋಲಿಸಬೇಕು ಅನ್ನುವಂಥ ಯೋಚನೆಯಲ್ಲಿ ಕೆಲಸ ಮಾಡಿರುವಂಥದ್ದು ಇಡೀ ನಾಗರಿಕ ಸಮಾಜ, ಇವತ್ತು ಹಿಂದೂ ಸಮಾಜ ತಲೆ ತಗ್ಗಿಸುವಂಥ ವಾತಾವರಣ ನಿರ್ಮಾಣ ಆಗಿದೆ. ನಾವು ಯಾವುದು ಇದ್ದರೂ ಕೂಡ ನಾವು ಹಿರಿಯರ ಬಗ್ಗೆ ಅತ್ಯಂತ ಅಪಾರವಾಗಿರ್ತಕ್ಕಂಥ ಗೌರವವನ್ನು ಹೊಂದಿರುವವರು, ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಿಕ್ಷಣವನ್ನು ಪಡೆದಿರುವವರು, ನಮ್ಮೆಲ್ಲರ ಯೋಚನೆಗಳು ಆ ಭಗವಧ್ವಜದ ಅಡಿಯಲ್ಲಿ ಹಿಂದೂ ಸಮಾಜ ಒಟ್ಟಿಗೆ ಹೋಗಬೇಕು, ಆ ಧರ್ಮ ಆಧಾರಿತವಾಗಿರ್ತಕ್ಕಂಥ ರಾಜಕಾರಣ ಈ ಕ್ಷೇತ್ರದಲ್ಲಿ ನಡಿಬೇಕು, ಹಿಂದೂ ಸಮಾಜ ತಲೆ ಎತ್ತಿ ನಡೆಯತಕ್ಕಂಥ ವಾತಾವರಣ ನಿರ್ಮಾಣ ಆಗಬೇಕು ಮತ್ತು ಭವಿಷ್ಯದಲ್ಲಿ ಹಿಂದೂ ರಾಷ್ಟ್ರ ಆಗಬೇಕು, ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅಂತಕ್ಕಂಥ ಯೋಚನೆ ಅಡಿಯಲ್ಲಿ ನಾವು ಕೆಲಸ ಮಾಡಿರುವಂಥದ್ದು. ಯಾರು ತಪ್ಪು ಮಾಡಿದಾರಾ, ಯಾರು ಸರಿ ಮಾಡಿದಾರ ಅನ್ನುವಂಥದ್ದು ಮಾಲಿಂಗೇಶ್ವರನ ಪಾದಕ್ಕೆ ನಾವು ಅರ್ಪಣೆ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಆ ಭಗವಂತನೇ ಅವರೆಲ್ಲರಿಗೂ
ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಮತ್ತು ಉಲ್ಲೇಖ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಈ ಕ್ಷೇತ್ರದ ಜನತೆಗೂ ಗೊತ್ತು ಯಾರು ಯಾರಿಗೆ ಮತ ಹಾಕಬೇಕು. ನಾವು ಪಕ್ಷೇತರ ಅಭ್ಯರ್ಥಿ ಸೋಲಬೇಕು, ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಗೆದ್ದರೂ ತೊಂದರೆ ಇಲ್ಲ ಅನ್ನುವಂಥ ಮಾನಸಿಕತೆ ಬರ್ತದೆ ಅಂತೇಳಿ. ಆದರೆ ನಮ್ಮ ಪಕ್ಷದ ಸಂಘದ ಸಿದ್ಧಾಂತಗಳು ಏನು ಅನ್ನೋದನ್ನು ಇವತ್ತು ಜನತೆಯ ಮುಂದೆ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಈ ಭಾಗಕ್ಕೆ ಬಂದು ಹುಟ್ಟಿರವರದು ಯಾವ ಸೀಮೆ ಹಿಂದುತ್ವ ಅಂತ ನೇರವಾಗಿ ಪ್ರಶ್ನೆ ಮಾಡಿ ಖಂಡಿತ ಇರಲಿಕ್ಕೂ ಕಾರಣ ಇರ್ಬೋದು. ಯಾಕೆಂದರೆ ಅವರು ಹೇಳಿದ್ದಕ್ಕೆ ನಾವು ಯಾವುದನ್ನು ಮಾತಾಡಲಿಕ್ಕೆ ಹೋಗಲಿಲ್ಲ, ಉತ್ತರ ಕೊಡಲಿಲ್ಲ. ನಾವು ಯಾವುದಿದ್ರೂ ಮಾಲಿಂಗೇಶ್ವರ ನೋಡಿಕೊಳ್ತಾನೆ ಅಂತ ಹೇಳಿದ್ದೀವಿ. ಆ 20 ದಿವಸಗಳಲ್ಲಿ ನಮ್ಮ ಜೊತೆಗೆ ಒಂದು 62,000 ಜನರು ನಮ್ಮ ಜೊತೆಗೆ ನಿಲ್ತಾರೆ ಅಂತೇಳಿ. ಆದರೆ ಸತ್ಯಾಸತ್ಯದ ಯಾವುದು ಅಂತೇಳಿ ಎಲ್ರಿಗೂ ಗೊತ್ತಿದೆ ಅಲ್ವ. ಅದನ್ನು ಮತ್ತೆ ಕೆದಕತಕ್ಕಂಥ ಮತ್ತೆ ಆರೋಪ ಮಾಡತಕ್ಕಂಥ ಅಗತ್ಯ ಇಲ್ವ ಅನ್ನುವಂಥದ್ದು ನನ್ನ ಕಲ್ಪನೆ. ನೋಡಿ, ಅವತ್ತು ಬೆಳಿಗ್ಗೆ ಆ ಫ್ಲೆಕ್ಸಿ ವಿಚಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಪ್ರತಿಭಟನೆ ಮಾಡಿರುವಂಥದ್ದು ನಿಮಗೆಲ್ರಿಗೂ ಗೊತ್ತಿದೆ. ಹಿಂದೂ ಕಾರ್ಯಕರ್ತರಿಗೆ ಧಿಕ್ಕಾರ ಕೂಗಿರುವಂಥದ್ದು ನಿಮಗೆಲ್ರಿಗೂ ಗೊತ್ತಿದೆ. ಮತ್ತು ಅದರ ಬಗ್ಗೆ ಇನ್ನಷ್ಟು ನಾನು ಹೇಳುವಂಥದ್ದು ಏನಿದೆ, ಸತ್ಯಾಸತ್ಯತೆ ಏನು ಅನ್ನುವಂಥದ್ದು, ಯಾರ ಜೊತೆಗಿದ್ದಾರೆ ಅನ್ನುವಂಥದ್ದು, ಕಾರ್ಯಕರ್ತರು ಯಾರು, ಪಕ್ಷದ ಜವಾಬ್ದಾರಿ ಯಾರಿಗಿದೆ, ಅವೆಲ್ಲವನ್ನು ಮರೆತುಕೊಂಡು ಈ ರೀತಿಯ ಬೆಳವಣಿಗೆಯನ್ನು ಮಾಡಿರುವಂಥದ್ದು ಎಲ್ರಿಗೂ ದುಃಖ. ನಮಗೆ ಅಂತೇಳಿ ಅಲ್ಲ, ಇಡೀ ಸಮಾಜಕ್ಕೆ ದುಃಖವನ್ನು ತಂದಿದೆ. ಯಾವುದೇ ಸಂದರ್ಭದಲ್ಲಿ ಕೂಡ ಈ ರೀತಿಯ ಅಮಾನವೀಯ ಘಟನೆ ನಮ್ಮ ಕ್ಷೇತ್ರದಲ್ಲಿ ಆಗಿರಲಿಲ್ಲ. ಮಾಡ್ಬೋದಿತ್ತು. ಮೊನ್ನೆ ವಿಟ್ಲದಲ್ಲಿ ಬಲಾತ್ಕಾರಕ್ಕೆ ಮಾಡಿದಂಥ ಅಬುಬಕರ್ ಅನ್ನತಕ್ಕಂಥ ವ್ಯಕ್ತಿಗೆ ಅವರಿಗೆ ಇದೇ ರೀತಿ ಮಾಡಿದರೆ ಸಮಾಜ ಒಪ್ಕೊಳ್ತಾ ಇತ್ತು. ಆದರೆ ಒಬ್ಬ ಅಮಾಯಕನಿಗೆ ಈ ರೀತಿ ಫ್ಲೆಕ್ಸ್ ಹಾಕಿದ್ದಾರೆ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಅವರ ಮೇಲೆ ಪೈಶಾಚಿಕ ರೀತಿಯಲ್ಲಿ ಹಲ್ಲೆ ನಡೆದು ಒಂದು ಇಲಾಖೆ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡಬೇಕೋ ಅವನ್ನು ಬಿಟ್ಟು ಒಂದು ಯಾರ ಒತ್ತಡದ ನಡುವೆ ಕೆಲಸ ಮಾಡತಕ್ಕಂಥ ವಿದ್ಯಮಾನ ನಡೆದಿರುವಂಥದ್ದು ಅತ್ಯಂತ ದುಃಖ ನಮಗೆ ತಂದಿದೆ. ಆ ಸಂದರ್ಭದಲ್ಲಿ ಈ ರೀತಿಯ ಭಾವನೆಗಳು ಕಾರ್ಯಕರ್ತರಲ್ಲಿ ಮತದಾರರಲ್ಲಿ ಇರುವಂಥದ್ದು ಸಹಜ ಪ್ರಕ್ರಿಯೆ. ಪುತ್ತೂರಿನಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳು ಇಡೀ ಜಿಲ್ಲೆ ರಾಜ್ಯಕ್ಕೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಕಾರ್ಯಕರ್ತರ ಭಾವನೆಗಳಿಗೆ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನವನ್ನು ತಗೊಳ್ಳುತ್ತಾ, ಸಂಘ ಪರಿವಾರದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಂಘಟನೆ ತಗೊಳ್ಳತಕ್ಕಂಥ ತೀರ್ಮಾನವನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಈ ಹಿನ್ನೆಲೆಯಲ್ಲಿ ಸಂದರ್ಭ ಸನ್ನಿವೇಶಕ್ಕೆ ಅನುಗುಣವಾಗಿ ಆ ನಿರ್ಧಾರವನ್ನು ನಾವು ಪ್ರಕಟ ಮಾಡ್ತೀವಿ. ಅದು ಭಾರಿ ಅದೇ ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರ ಅನಿಸಿಕೆಗಳು. ನಿನ್ನೆ ನಡೆದಿರತಕ್ಕಂಥ ಘಟನೆ ಯಾವ ರೀತಿಯಲ್ಲಿ ಆಗಿದೆ ಅನ್ನುವಂಥದ್ದು ಕೂಡ ಎಲ್ರಿಗೂ ಕೂಡ ಗೊತ್ತಿದೆ. ಈ ಕ್ಷೇತ್ರದಲ್ಲಿ ಜವಾಬ್ದಾರಿ ಇರತಕ್ಕಂಥ ನಾಯಕರು ಆ ಪಕ್ಷದ ಗೆಲುವಿಗೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡತಕ್ಕಂಥ ಕಾರ್ಯಕರ್ತನ ಬಳಿ ಮಾತನಾಡುವಂಥದ್ದು, ಅವನಿಗೆ ಸಾಂತ್ವನ ಹೇಳುವಂಥದ್ದು, ಅವರಿಗೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸವನ್ನು ಮಾಡದಿರುವಂಥದ್ದು ಎಲ್ರಿಗೂ ಕೂಡ ಕಾರ್ಯಕರ್ತರಿಗೆ ನೋವನ್ನು ತಂದಿದೆ. ಯಾರೋ ಬೇರೆ ಕ್ಷೇತ್ರದ ಜನಪ್ರತಿನಿಧಿಗಳು ಬಂದು ಕಾರ್ಯಕರ್ತರನ್ನು ಅವರ ಸುಖ ದುಃಖಗಳನ್ನು ಮಾತಾಡತಕ್ಕಂಥ ಕೆಲಸವನ್ನು ಮಾಡಿದರು. ಹರೀಶ್ ಪೂಂಜನವರು ಬಂದಿದ್ದರು ನಿನ್ನೆ. ಆದರೆ ಈ ಕ್ಷೇತ್ರದ ಜನರು ಪಕ್ಷಕ್ಕಾಗಿ ಕೆಲಸ ಮಾಡಿದಂಥ, ಹಿಂದುತ್ವಕ್ಕಾಗಿ ಕೆಲಸ ಮಾಡಿದಂಥ, ಕೊನೆಗೆ ಅದು ಪಕ್ಷಕ್ಕೆ ಅದರ ಲಾಭ ಸಿಗುವಂಥದ್ದು ಅವರ ನಡೆ ಇವತ್ತು ಎಲ್ರಿಗೂ ಕೂಡ ನೋವನ್ನು ತಂದಿದೆ. ನಾವು ಅದರ ಬಗ್ಗೆ ನಾವೇನು ಹೇಳುವಂತಿಲ್ಲ. ನಿನ್ನೆ ಚುನಾವಣೆಯ ಫಲಿತಾಂಶದ ನಂತರ ಅಣ್ಣಾಮಲೈ ಅವರು ಈ ಕ್ಷೇತ್ರದ ಕರ್ನಾಟಕದಲ್ಲಿ ಜವಾಬ್ದಾರಿಯನ್ನು ಚುನಾವಣೆಯ ಸಂದರ್ಭದಲ್ಲಿ ನಿಭಾಯಿಸಿದಂಥ ಅಣ್ಣಾಮಲೈ ಅವರು ಸಂಪರ್ಕಿಸಿದ್ದಾರೆ. ಹೌದು, ಫೋನಲ್ಲಿ ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಜಿ ಅವರು ನಮ್ಮನ್ನು ಸಂಪರ್ಕ ಮಾಡಿದ್ದಾರೆ. ಇದೆಲ್ಲ ಸರಿಯಾಗಬೇಕು ಅನ್ನುವಂಥ ರೀತಿಯಲ್ಲಿ ಮಾತಾಡಿದ್ದಾರೆ. ನಮ್ಮದು ಯಾವತ್ತೂ ಕೂಡ, ನಾವು ಕೂಡ ಹಿಂದೆಯೂ BJP, ಇಂದೂ BJP, ನಾಳೆಯೂ ಕೂಡ ನಮ್ಮದು ಮೋದಿಯ ಆದರ್ಶದ ಜೊತೆಗೆ ನಾವು ರಾಜಕಾರಣದಲ್ಲಿ ಇರುವವರು. ಸೊ ತಪ್ಪು ಯಾರಿಂದ ಆಗಿದ್ದು ಅನ್ನುವಂಥದ್ದು ಇಡೀ ಕ್ಷೇತ್ರದ ಜಿಲ್ಲೆಯ ಜನತೆಗೆ ಗೊತ್ತಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿವಸದಲ್ಲಿ ಅವರೆಲ್ಲರೂ ಸರಿ ಮಾಡ್ತಾರೆ. ಈ ಎಲ್ಲ ಯಾರೋ ಇವತ್ತು ಆ ಸನ್ನಿವೇಶಗಳನ್ನು ನಿರ್ಮಾಣ ಮಾಡೋದಕ್ಕೆ ಯಾರೆಲ್ಲ ಪೂರ್ವಾಗ್ರಹ ಪೀಡಿತರಾಗಿ ಕೆಲಸ ಮಾಡಿದ್ದಾರೆ ಅದನ್ನು ಸರಿ ಮಾಡುವಂಥ ವ್ಯವಸ್ಥೆ ಮುಂದಿನ ದಿವಸದಲ್ಲಿ ಆಗುತ್ತೆ ಅನ್ನತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ.